ಮತ್ತು ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಜಂಟಿ ಆಶ್ರಯದಲ್ಲಿ ನಡೆಯತಕ್ಕಂಥ ಈ ಪ್ರತಿಭಟನಾ ಸಭೆಯಲ್ಲಿ ಹಾಜರಿರತಕ್ಕಂಥ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳೇ, ಪಕ್ಷದ ಕಾರ್ಯಕರ್ತರೆ, ಈಗಾಗಲೇ ಈ ಹಗರಣದ ಬಗ್ಗೆ ಮಮತಾ ಗಟ್ಟಿಯವರು, MS ಮೊಹಮ್ಮದ್ ರವರು, GA ಭಾವರವರು, MG ಹೆಗ್ಡೆ ಅವರು ಸವಿವರನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ನಾನು ಒಂದು ಹೆಜ್ಜೆ ಒಂದು ವಕೀಲರಾಗಿ ಮತ್ತೆ ಮೂಡದ ಪ್ರಸ್ತುತ ಅಧ್ಯಕ್ಷನ ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ಇವರು ಸಿದ್ದರಾಮಯ್ಯ ಯಾವುದನ್ನ ಮಾಡಿದಾರ ಅದು ಕಾನೂನು ವಿರುದ್ಧವಾಗಿ ಯಾವುದೂ ಇಲ್ಲ. ಪ್ರತಿಯೊಂದು ಕೂಡ ಕಾನೂನಿನ ಪರವಾಗಿ ಇದೆ. ಕಾನೂನ ಇದರ ಒಳಗಟ್ಟೆ ಅವರು ಇದನ್ನು ಪಡ್ಕೊಂಡಿದ್ದಾರೆ. ಇದು ಈಗ ಅವರ ಆಡಳಿತಾಧಿಕಾರದಲ್ಲಿ ಅಥವಾ ಕಾಂಗ್ರೆಸ್ನ ಆಡಳಿತಾಧಿಕಾರದಲ್ಲಿ ಆದದ್ದು ಕೂಡ ಅಲ್ಲ. ಬಿಜೆಪಿಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆದಂಥ ಆದೇಶ ಇದು. ಆವತ್ತು ಇವರಿಗೆ ಬಿಜೆಪಿ ಅವರಿಗೆ ಗೊತ್ತಿರಲಿಲ್ವಾ? ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಅವತ್ತು ಗೊತ್ತಿರಲಿಲ್ವಾ? ಇಷ್ಟೆಲ್ಲ ಇದ್ದುಕೊಂಡು ಇಷ್ಟೆಲ್ಲ ಹಗರಣಗಳನ್ನೆಲ್ಲ ಬಿಜೆಪಿ ಅವರು ಮುಚ್ಚಿಡ್ಲಿಕ್ಕೆ ಸಿದ್ದರಾಮಯ್ಯರನ್ನ ಈಗ ಎದುರಾಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ಅವರನ್ನ ಕೆಳಗಿಳಿಸುವಂತ ಪ್ರಯತ್ನ ಪಟ್ಟಿದ್ದಾರೆ. ಇದಕ್ಕೆ ನಾವು ಖಂಡಿತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಒಬ್ಬ ಹಿಂದುಳಿದ ನಾಯಕನ ಹಿಂದೆ ಇದೆ. ಒಬ್ಬ ನಿಷ್ಠಾವಂತ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ಒಬ್ಬ ಏಕೈಕ ದೇವರಾಜ ನಂತರ ಇದ್ದಂಥ ವ್ಯಕ್ತಿ ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನು ಬಿಟ್ಟುಕೊಡುವಂಥ ಪ್ರಶ್ನೆಯೇ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಏನು ಆದೇಶ ಮಾಡಿದ್ದಾರೆ ಅದರ ಪ್ರಕಾರ ಗವರ್ನರ್ ಅವರು ನಡೆದಿದ್ದಾರೆ. ಒಬ್ಬ ವಕೀಲರಾಗಿ ಹೇಳ್ತಾ ಇದ್ದೇನೆ, ಸೆಕ್ಷನ್ 17 ಪ್ರಕಾರ GA ಅವರವರು ಪೊಲೀಸ್ ಇಲಾಖೆಯಲ್ಲಿ SP ಆಗಿದ್ದುಕೊಂಡು ಕರ್ತವ್ಯ ನಿರ್ವಹಿಸಿದ್ದು 270 ಎಲ್ಲ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಇಷ್ಟೆಲ್ಲ ಇದ್ದುಕೊಂಡು ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಈ ಪ್ರತಿಭಟನೆ ಇದನ್ನ ಈ ರೀತಿ ಮಾಡ್ತಾರಲ್ಲ, ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡ್ತಾರಲ್ಲ. ಗವರ್ನರ್ ಅವರು ಏನ್ ಮಾಡ್ತಾರಂತ ಗೊತ್ತಿಲ್ಲ. ಅವರು ಗವರ್ನರ್ ಅಲ್ಲ, MG ಹೆಗ್ಡೆ ಅವರು ಹೇಳಿದಾಗೆ ರಾಜ್ಯಪಾಲರಲ್ಲ, ಮೋಸಪಾಲರೇ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂದೆ 3 ಹಗರಣಗಳು ಭೇಟಿ ಇದಾಗಿ ಪ್ರಾಸಿಕ್ಯೂಷನ್ಗೆ ರೆಡಿಯಾಗಿ ತನಿಖೆ ಆಗಿ ಪ್ರಾಸಿಕ್ಯೂಷನ್ಗೆ ರೆಡಿ ಮಾಡಲಿಕ್ಕೆ ಹೋಗಿದೆ ಗವರ್ನರ್ಗೆ ಅದು ಕಾಣ್ತಾ ಇಲ್ಲ. 2 ವರ್ಷದಿಂದ ಕೊಳೆಯುತ್ತಾ ಇದೆ. ಶಶಿಕಲಾ ಜೊಲ್ಲೆ ಅವರದು, ನಿರಾಣಿ ಅವರದು, ಕುಮಾರಸ್ವಾಮಿ ಅವರದು. ಈಗ ಅವರಿಗೆ ಜೀವ ಇದ್ದಾಗಿದೆ. ಪ್ರತಿ ಸಿದ್ದರಾಮಯ್ಯ ಮೇಲೆ ಕೇಸ್ ಆಗ್ಲಿಕ್ಕೆ ಏನು 13 ಅಪರಾಧಗಳಲ್ವಾ? ಬೇಕಾದಷ್ಟು ಅಪರಾಧಗಳನ್ನು ಮಾಡಿದ್ದಾರೆ. ಇಷ್ಟು ಅದನ್ನ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಸಿದ್ದರಾಮಯ್ಯ ಗವರ್ನರ್ಗೆ ಕಳಿಸಿಕೊಟ್ಟಿದ್ದಾರೆ. ಗವರ್ನರ್ ಇನ್ನು ನಿದ್ದೆಯಲ್ಲಿದ್ರೆ ನಿನ್ನೆ ತನಕ. ಇವತ್ತು ಸಿದ್ದರಾಮಯ್ಯ ಬಗ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಮರುದಿವಸನೇ ಆದೇಶ ಕೊಡಿಸಿ ಇನ್ವೆಸ್ಟಿಗೇಷನ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ. ಇದು ನ್ಯಾಯಸಮ್ಮತವಾದಂತ ಇದಲ್ಲ. ಗವರ್ನರ್ ಅವರಿಗೆ ಒಂದಲ್ಲ ಒಂದರ ಇದರ ಪಕ್ಷತಾಪ ಅವರಿಗೆ ಹಾಗೆ ಆಗ್ತದೆ. ಅವರೀಗ ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇದಕ್ಕೆ ನಾವೆಲ್ಲ ಒಟ್ಟಾಗಿದ್ದುಕೊಂಡು ಸಿದ್ದರಾಮಯ್ಯ ಅವರವರ ಕೈಯನ್ನು ಬಲಪಡಿಸೋದ್ರ ಜೊತೆಗೆ ಈ ರಾಜ್ಯದ ಗವರ್ನರ್ ಅನ್ನ ಕೂಡಲೇ ವಜಾ ಮಾಡಬೇಕು ಅಂತ ನಾನು ರಾಷ್ಟ್ರಪತಿ ಅವರನ್ನ ಕೇಳಿಕೊಂಡು ಮನವಿ ಮಾಡಿಕೊಂಡು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸಿ